ಕೊರೋನಾ ನಿಯಂತ್ರಣಕ್ಕೆ ಶಿರುವ ಗ್ರಾಮ ಪಂಚಾಯತ್ ಒಂದು ಹೊಸ ಮಾರ್ಗಸೂಚಿಯನ್ನು ಪಾಲಿಸ್ತಾ ಇದೆ. ಗ್ರಾಮ ಪಂಚಾಯತ್ ಒಂದು ಹೊಸ ಮಾರ್ಗಸೂಚಿಯನ್ನು ಪಾಲಿಸ್ತಾ ಇದೆ. ಕೊರೋನಾ ನಿಯಂತ್ರಣಕ್ಕೆ ಹೊಸ ಮಾರ್ಗಸೂಚಿಯನ್ನು ಪಾಲಿಸ್ತಾ ಇದ್ದು ಯಾವುದೇ ವಾಹನ ಪೇಟೆಯ ಒಳಗೆ ಬಂದು ನಿಲ್ಲದಂತೆ ಕಾನೂನು ಮಾಡಲಾಗಿದೆ. ಅಗತ್ಯ ವಸ್ತು ಖರೀದಿಸುವವರು ನಡೆದುಕೊಂಡೇ ಬರಬೇಕು. ಈ ಮೂಲಕ ಮಾದರಿ ಕ್ರಮಕ್ಕೆ ಶಿರುವ ಪಂಚಾಯತ್ ಚಾಲನೆ ನೀಡಿದೆ. ಶಿರುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲಿಸುವ ನಿಟ್ಟಿನಲ್ಲಿ ಹೊಸ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾ ಇದೆ. ಬೆಳಗಿನ ಸಮಯದಲ್ಲಿ ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಇದನ್ನೆರಡನ್ನು ನಿಯಂತ್ರಿಸುವ ಸಲುವಾಗಿ ಹೊಸದಾದಂಥ ಮಾರ್ಗಸೂಚಿಯನ್ನು ವ್ಯಾಪ್ತಿ ಇದೆ, ನಿಯಮವನ್ನು ಪಾಲಿಸ್ತಾ ಇದ್ದಾರೆ. ಈ ಬಗ್ಗೆ ರಾಮಯ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದು ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಶಿರ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಹೊಸದೊಂದು ಮಾರ್ಗಸೂಚಿಯನ್ನು ಪಾಲಿಸ್ತಾ ಇದ್ದೀರಿ ಸರ್. ಏನ್ ಸರ್ ಇದು, ಹೇಗೆ? ಇದು ನಮ್ಮ ಶಿರ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ, ಜಿಲ್ಲಾಧಿಕಾರಿಗಳ ಮಾರ್ಗಸೂಚಿಯನ್ನ ನಾವು ಇವತ್ತು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕೆಂಬಂತಹ ನಿಟ್ಟಿನಲ್ಲಿ ನಿನ್ನೆ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಡಿಸ್ಕಸ್ ಮಾಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ನಡುವೆ ನಾವು ವಿಶೇಷವಾಗಿ ಇವತ್ತು ಇಷ್ಟು ಕೋವಿಡ್ ಸೋಂಕು ಪ್ರಕರಣಗಳಿದ್ರು ಕೂಡ ನಮ್ಮ ಪೇಟೆಯಲ್ಲಿ ಶಿರ್ವಾ ಪೇಟೆ ವ್ಯಾಪ್ತಿಯಲ್ಲಿ ಜನರು ತಿರುಗಾಡುವಂತದ್ದು ಮತ್ತು ವಾಹನಗಳು ಬರುವಂತದ್ದು, ಅಲ್ಲಿ ಮಾರ್ಗಸೂಚಿ ಪಾಲನೆ ಆಗದೇ ಇರುವಂತದ್ದು, ಅದಕ್ಕಿಂತಲೂ ಮುಖ್ಯವಾಗಿ ಸೋಂಕಿತರು ಕೆಲವು ಮಂದಿ ತಿರುಗಾಡುತ್ತಿದ್ದಾರೆ ಎಂಬಂತಹ ಮಾಹಿತಿ ಕೂಡ ನಮಗೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಡಿಸ್ಕಸ್ ಮಾಡಿಕೊಂಡು ಪೇಟೆಯನ್ನ ಇವತ್ತು ಒಂದು ಸಂದರ್ಭದಲ್ಲಿ ಬೆಳಗಿನ ಹೊತ್ತಲ್ಲಿ ಪೇಟೆಯನ್ನು ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ, ಜನಸಂದಣಿ ನೋಡಿದ್ರೆ ಕೊರೋನಾ ಉಂಟಾಗಿಲ್ಲ ಎಂಬಂತಹ ಸಂಶಯ ನಮ್ಗೆ ಬರ್ತದೆ. ಈ ಹಿನ್ನೆಲೆ ಏನಾದ್ರು ಮಾಡಿ ಇದನ್ನು ನಿಯಂತ್ರಣಕ್ಕೆ ತರಬೇಕೆಂಬಂತಹ ಉದ್ದೇಶವನ್ನು ಇಟ್ಕೊಂಡು ಈಗ ನಿಮ್ಮಲ್ಲಿ ಮತ್ತು ಅನಿವಾರ್ಯವಾದಂತಹ ನಿರ್ಧಾರವನ್ನು ಇವತ್ತು ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ. ರಾಮಯ್ಯ ಅವರೇ, ಈಗ ಸದ್ಯಕ್ಕೆ ನಿಮ್ಮಲ್ಲಿ ಎಷ್ಟು ಪಾಸಿಟಿವ್ ಕೇಸ್ಗಳಿವೆ? ಇವತ್ತು 67 ಸಕ್ರಿಯ ಪ್ರಕರಣಗಳಿವೆ. ಈಗ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಹೊಸ ಒಂದು ಮಾರ್ಗಸೂಚಿ ಮಾಡ್ತೀವಿ. ಈಗ 500 ಮೀಟರ್ ವ್ಯಾಪ್ತಿಯಲ್ಲಿ ಅಂದ್ರೆ ವಯಸ್ಸಾದವರು ಬರೋದಕ್ಕೆ ಕಷ್ಟ ಆಗೋದಿಲ್ವಾ ಅಂತ? ಈಗ ಇವತ್ತು ಸಮಸ್ಯೆಯನ್ನ ತಿಳ್ಕೊಂಡಿದ್ದೇವೆ. ಆದ್ರೆ ನಾವು ನಾಳಿನ ಬೇರೆ ಇನ್ನೊಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ಸ್ವಯಂ ಸೇವಕರ ನೇಮಿಸಿಕೊಂಡು ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನು ಒಂದು ವಾಹನ ಮತ್ತೆ ಏನು ಲಗೇಜ್ಕೊಂಡು ಹೋಗ್ಲಿಕ್ಕಿದ್ರೆ ಕೂಡ ನಮ್ಮ ಸ್ವಯಂ ಸೇವಕರು ಅವರನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸುವಂತ ವ್ಯವಸ್ಥೆಯನ್ನು ನಾಳೆಯಿಂದ ಮಾಡ್ತಾ ಇದ್ದೇವೆ. ಓಕೆ, ಖಂಡಿತವಾಗಿಯೂ ಏನಂದ್ರೆ ಅವರವರ ಮನೆಯಿಂದಲೇ ಈ ಎಲ್ಲ ನಿಯಮಗಳನ್ನ ಪಾಲಿಸಿದ್ರೆ ಚೆನ್ನಾಗಿರುತ್ತಲ್ವಾ? ಖಂಡಿತವಾಗಿ ನಿಯಮನ ಇದೆ, ಹತ್ತಿರದ ಅವರಿಗೆ ಹೋಗ್ಬೇಕು ತರಬೇಕಂತ, ಅದು ಕೂಡ ಜನರು ಇವತ್ತು ಕೇಳ್ತಾ ಇಲ್ಲ. ಶಿರ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿರುವಂಥ ಒಂದು ಹಿನ್ನೆಲೆ, ಅದೇ ರೀತಿಯಲ್ಲಿ ಜನರು ಕೂಡ, ಸಾರ್ವಜನಿಕರು ಕೂಡ ಏನು ಇವತ್ತು ಸರ್ಕಾರದ ಮಾರ್ಗಸೂಚಿಗಳನ್ನ ಪಾಲಿಸಬೇಕಾಗಿದೆ ಅದನ್ನು ಪಾಲಿಸ್ತಾ ಇಲ್ಲ. ಮುಖ್ಯವಾಗಿ ಬೆಳಗಿನ ಸಮಯದಲ್ಲಿ ಈ ಪೇಟೆಯಲ್ಲಿ ಜನಸಂದಣಿ ಮತ್ತು ಈ ವಾಹನಗಳ ಸಂದಣಿ ನೋಡಿದಾಗ ಒಂಥರ ನಮಗೇನೆ ಭಯದ ವಾತಾವರಣ ಉಂಟಾಗ್ತದೆ. ಈ ರೀತಿಯಲ್ಲಿ ಜನರು ತಿರುಗಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸೋಂಕು ಜಾಸ್ತಿ ಆಗುವಂತಹ ಸಂದರ್ಭಗಳು ಇರುವುದರಿಂದ ನಾವು ನಿನ್ನೆ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆಯನ್ನು ಮಾಡಿಕೊಂಡು ಈ ಶಿರ್ವಾಪೇಟೆಯನ್ನು ಈ ಸೈಂಟ್ ಮೇರಿ ಸರ್ಕಲ್ನಿಂದ ಪೆಟ್ರೋಲ್ ಬಂಪ್ವರೆಗೆ ವಾಹನ ಮುಕ್ತ ಅಥವಾ ವಾಹನ ರಹಿತವಾದಂತಹ ಪ್ರದೇಶವನ್ನಾಗಿ ಘೋಷಿಸಬೇಕು ಎಂಬ ಹಿನ್ನೆಲೆಯಲ್ಲಿ ನಿನ್ನೆ ಆ ರೀತಿಯ ನಿರ್ಣಯವನ್ನು ಕೈಗೊಂಡಿದ್ದೇವೆ. ಈಗ ಇವತ್ತು ನಾವು ಈ ಸರ್ಕಲ್ನಿಂದ ಆಚೆಗೆ ವಾಹನವನ್ನು ಬಿಡ್ತಾ ಇಲ್ಲ ಅಂದರೆ ಯಾವುದೇ ಅಂಗಡಿ ಹೋಗಬೇಕಾದ್ರೆ ದಯವಿಟ್ಟು ನಡ್ಕೊಂಡು ಹೋಗಿ ಬರಬೇಕೆಂಬ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆ ಪೆಟ್ರೋಲ್ ಪಂಪಿಂದ ಈಚೆ ಬರುವವರು ಕೂಡ ಪೇಟೆಗೆ ಬರುವವರು ಮುಖ್ಯವಾಗಿ ನಡೆದುಕೊಂಡು ಬಂದು ಆ ಸಾಮಗ್ರಿಗಳನ್ನ ಅವರು ಪಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ವಾಹನದಲ್ಲಿ ಬರಲಿಕ್ಕೆ ನಾವು ಬಿಡ್ತಾ ಇಲ್ಲ. ಡೈರೆಕ್ಟಾಗಿ ಹೋಗೋರಿಗೆ ನಾವು ಅವಕಾಶ ಕೊಡ್ತಾ ಇದ್ದೇವೆ. ನೇರವಾಗಿ ಬೇರೆ ಪ್ರದೇಶಕ್ಕೆ ಹೋಗುವವರಿಗೆ ಇವತ್ತು ಅವಕಾಶ ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಪೇಟೆಗೆ ಹೋಗಿ ಪೇಟೆಯಲ್ಲಿ ಈ ಸ್ಥಳದಲ್ಲಿ ನಾವು ಎಲ್ಲೂ ಕೂಡ ವಾಹನ ನಿಲುಗಡೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಉದ್ದೇಶ ಇಷ್ಟೇ, ಯಾರನ್ನು ನೋಯಿಸಬೇಕು ಅಥವಾ ಯಾರಿಗೆ ಕಷ್ಟ ಕೊಡಬೇಕೆಂಬಂಥ ಉದ್ದೇಶ ನಮ್ಮದಲ್ಲ. ಈ ಸೋಂಕನ್ನು ನಿಯಂತ್ರಣ ಮಾಡಬೇಕು, ಶಿರ್ವವನ್ನು ಕೊರೋನಾ ಮುಕ್ತ ಮಾಡಬೇಕೆಂಬಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹೇಳ್ತಿದ್ದೇವೆ. ನಾನು ಎಲ್ಲ ಸಾರ್ವಜನಿಕರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಇದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಬೇಕು. ಈ ನಮ್ಮೊಂದಿಗೆ ನೀವು ಕೂಡ ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ಇವತ್ತು ವಾಹನ ಮುಕ್ತ ಪ್ರದೇಶವನ್ನಾಗಿ ಘೋಷಿಸಿದ್ದೇವೆ, ಅದಕ್ಕೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು. ಜೂನ್ 7ರವರೆಗೆ ದಯವಿಟ್ಟು ನಮ್ಮೊಟ್ಟಿಗೆ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನೋಡಿ ಎಲ್ಲಿ ಹೋಗಿ ಅಲ್ಲಿ ಇದೆ ಗೊತ್ತುಂಟು, ಅದು ಗೊತ್ತುಂಟಾ ನಿಖಿಲ್ ಒಂದು ಸಹಕಾರ ಗೊತ್ತ ಅಂತಲೇ ಮನೆಗೆಲ್ಲೇ ಎಕ್ಸ್ಕ್ಯೂಸ್ ಮೀ
ನೀವು ಅವ್ರು ಗಾಡಿ ಅಂಚು ಅಂತಾರೆ ಪೇಂಟಿನ ಓಲ ಪಾರ್ಕ್ ಮಾಡ್ಬರಿ ಪೇಂಟಿನ ಓಲ ಪಾರ್ಕ್ ಮಾಡ್ಬರಿ ದಟ್ಸ್ ಆಲ್ ಅದೇ ಅರ್ಥದ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬಿಡಿ ದಾಯ ಮಲ್ತೊಂದಲ್ಲ ಇಂಕೂರು ಬಂತ ಅರ್ಥ ಮಾಡ್ತಾರೆ ಅವೇ ಅರ್ಥ ಓಕೆ 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 ಕಟ್ ಮಾಡ್ಕೊಂಡು ಬರ್ತೀವಿ ಓಕೆ ಯಾವುದು ಬ್ರಾಂಚ್ ಇದೆ ಶುರುವಾದರೆ ನಿಮಗೆ ನಡ್ಕೊಂಡು ಹೋಗ್ಲಿಕ್ಕೆ ಪೇಟೆಯಲ್ಲಿ ಎಲ್ಲ ಪಾರ್ಕ್ ಮಾಡಬಾರ್ದು ಅಷ್ಟೇ ನೇರ ಬ್ಯಾಕ್ ಸ್ಟಾಪ್ ಹೋಗಿ ಬ್ಯಾಕ್ ಸ್ಟಾಪ್ ಹೋಗಿ ಬ್ಯಾಕ್ ಸ್ಟಾಪ್ ಹೋಗಿ ಎಲ್ಲಿಗೆ ಹಾಂ ಬೆನ್ಮನ್ ಹೋಗಿ ಅವರನ್ನು ಹೊಸಟಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬನ್ನಿ ಇಲ್ಲದೆ ನಡ್ಕೊಂಡು ಹೋಗಿ ಮೇಡಮ್ ಅಲ್ಲಿ 3 ಜನ ಹೋಗ್ಲಿಕ್ಕೆಲ್ಲ